ಬ್ರಹ್ಮಾವರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶೋಭಾ ಕರಂದ್ಲಾಜೆ ಭಾರತದಲ್ಲಿ ಕೃಷಿಯಲ್ಲಿ ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಬಳಕೆ ಮತ್ತು ಮಾರಾಟ ಮಾಡುವ ಧ್ಯೇಯ ಇದೆ. ಪ್ರತಿ ಸಣ್ಣ ರೈತರಿಂದಲೂ ಆರಂಭ ಆಗಬೇಕು ಈ ಧ್ಯೇಯ ಎಂದು ಹೇಳಿದರು. ಶುಕ್ರವಾರ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ, ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ, ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇದರ ಆಶ್ರಯದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ಪೌಷ್ಟಿಕ ತೋಟ ಮತ್ತು ವೃಕ್ಷಾರೋಪಣ ಪ್ರಚಾರಾಂದೋಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರಾವಳಿಯ ಉಭಯ ಜಿಲ್ಲೆಯ ರೈತರು ಅನ್ನದ ಜೊತೆ ಸಿರಿಧಾನ್ಯಗಳನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕರಾವಳಿ ಜಿಲ್ಲೆಗೆ ಅತಿ ಅಗತ್ಯವಾದ ಕೃಷಿ ಕಾಲೇಜು ಬೇಡಿಕೆಯ ಮನವಿಯನ್ನ ನೀಡಲಾಯಿತು. ಕೃಷಿ ಕೇಂದ್ರದ ಆವರಣದಲ್ಲಿ ಸಚಿವೆ 2 ಹಲಸಿನ ಗಿಡವನ್ನು ನೆಟ್ಟರು. ಅಂದ್ರೆ ಮುಂದಿನ 2 ವರ್ಷಗಳ ಕಾಲ ಒಂದು ಕ್ರೂಷಿಯಲ್ ಇಯರ್ ನಮಗೆ. ಒಂದು, ದೇಶದಲ್ಲಿ ಹೆಚ್ಚು ಸಿರಿಧಾನ್ಯಗಳ ಉತ್ಪಾದನೆ ಆಗಬೇಕು. 2, ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೆಸೋದು ಮಾತ್ರ ಅಲ್ಲ, ಇದನ್ನ ಹೊರ ದೇಶಕ್ಕೆ ಕಳಿಸುವ ರೀತಿಯಲ್ಲಿ ನಾವು ಬೆಳೆಸಬೇಕು.